ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಮಾಡೋಣ. ಗುರುವಿನ ಕೃಪೆಯನ್ನ ಪಡೆಯೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ವೇದಾಂತ ಸ್ವಾಮಿನಿತೆ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ. ವ್ಯಾಸದೇವ ನಾರಾಯಣ ಮತ್ತು ಸರಸ್ವತಿಗೆ ನಮಸ್ಕಾರ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆಯ ಮಹಾತ್ಮೆಯ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪದೇಶೋ ಗಾವೋ ದೋಗ್ಧ ಗೋಪಾಲನಂದನಃ ದುಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಗೀತಾ ದುಗ್ಧಂ ಗೀತಾಮೃತಂ ಮಹತ್ ದುಗ್ಧಾಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ. ಧನ್ಯವಾದಗಳು. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರಿ ತಾಯಿ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
अनंत कोटि वैष्णव वृंद की जय। श्रील प्रभुपाद की जय। श्रील गुरुदेव की जय। ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 40ರಿಂದ ಅಲ್ಲ 48ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ವಿ. 41ನೇ ಶ್ಲೋಕದಿಂದ 48ನೇ ಶ್ಲೋಕ. ಇವತ್ತು ಮತ್ತೆ ಒಂದು 8 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. 49ರಿಂದ 56ನೇ ಶ್ಲೋಕದವರೆಗೂ ತಿಳ್ಕೊಳ್ಳೋಣ. ಎಲ್ಲೂ ಅಲ್ಫಾಬೇಟಿಕಲಿ ನಾನು ಹೋಗ್ತೇನೆ ಏದಿಂದ. ಸೊ 5 ಜನರಿಗೆ. ಸೊ ಬೇಗ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಹೋಗಿದ್ಮೇಲೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 49ನೇ ಶ್ಲೋಕ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಚ ಕೃಪಣಃ ಫಲಹೇತವಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೂರೇಣ ಹ್ಯವರಂ ಕರ್ಮ, ಹಕ್ಕೆ ಯಾವತ್ತಿದೆ, ಹಾಗಾಗಿ ಹ್ಯ ವರಂ ಕರ್ಮ ಬುದ್ಧಿಯೋಗಾದ್. ಬುದ್ಧಿಯೋಗಾದ್ ಅಲ್ಲಿ ದ ವ್ಯಂಜನ ಇದೆ, ಹಾಗಾಗಿ ದ ಅಂತ ಹೇಳಂಗಿಲ್ಲ. ಬುದ್ಧಿಯೋಗಾದ್ ಸ್ವಲ್ಪ ನೀವು ಅಲ್ಪವಾಗಿ ಹೇಳ್ಬೇಕು. ಆಮೇಲೆ ಧನಂಜಯ ಬುದ್ಧೌ ಶರಣಂ, ಇಲ್ಲಿ ಶರಣಂ ಅನ್ವಿಚ್ಚ ಅಂತ ಇದೆ. ನೀವು ಇದನ್ನ 2 ಬಿಡಿಸಿ ಬರೆದಾಗ ಶರಣಂ ಅನ್ವಿಚ್ಚ ಆಗತ್ತೆ. ಮ ಆದ್ಮೇಲೆ ಅ ಹಚ್ಬೇಕು. ಶರಣಂ ಅನ್ವಿಚ್ಚ. ಮ್ಯೂಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ಮೇಲೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂಬಿಕಾ ಮಾತಾಜಿ. ಶರಣಂ ಅನ್ವಿಚ್ಚ ಮತ್ತೆ ಕೃಪಣ ನಕ್ಕೆ ಆ ಸ್ವರ ಕೂಡಿದೆ, ಹಾಗಾಗಿ ನ ಆಗತ್ತೆ. ಮುಂದೆ ವಿಸರ್ಗ ಇರೋದ್ರಿಂದ ಹ ಅಂತ ಬರಂಗಿಲ್ಲ. ವಿಸರ್ಗ ಕೂಡ ಆ ಸ್ವರ ಕೂಡಿರುತ್ತೆ, ಹಾಗಾಗಿ ಕೃಪಣಾಹ ಆಗತ್ತೆ. ಆದ್ರೆ ಇಲ್ಲಿ ಮಧ್ಯ ಇರೋದ್ರಿಂದ ನೀವು ಹ ಅಂತ ಪೂರ್ಣ ಉಚ್ಚಾರಣೆ ಮಾಡೋ ಹಾಗಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಹ ಉಚ್ಚಾರಣೆ ಬರಬೇಕು, ಅಲ್ಪ ಪ್ರಮಾಣದಲ್ಲಿ. ಕೃಪಣ ಫಲಹೇತವಃ. ಫಲ ಬರೋದಿಲ್ಲ, ಫ ಅನ್ಬೇಡಿ, ಪ. ಫಲಹೇತವಃ. ಸಣ್ಣ ಪ ಅಂದ್ರೆ ಪ ಬರುತ್ತೆ, ದೊಡ್ಡ ಪ ಅಂದ್ರೆ ಫ. ಫಲಹ ಫಲಹೇತವಃ. ಫ ಅನ್ನಂಗಿಲ್ಲ, ಫಲಹೇತವಃ. ಸರಿ, ಇದ್ರದೊಂದು ಅರ್ಥ ನೋಡ್ಕೊಂಡ್ ಬರೋಣ. ಇಲ್ಲಿ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಭಗವಂತ ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ, ಈ ಬುದ್ಧಿಯೋಗ ಧನಂಜಯ ಅಂತಂದ್ರೆ, ಧನಂಜಯ ಅರ್ಜುನ, ಧನವನ್ನ ಗೆದ್ದವನೇ, ನೀನೇನು ಭಕ್ತಿಪೂರ್ವಕವಾದ ಸೇವೆ ನೀನು ಮಾಡ್ತೀಯ, ಮಾಡೋದ್ರಿಂದ ದೂರೇಣ ಹ್ಯವರಂ ಕರ್ಮ. ದೂರೇಣ ಅಂತಂದ್ರೆ ದೂರದಲ್ಲಿಡುವಂಥದ್ದು, ದೂರ ಮಾಡುವಂಥದ್ದು. ಹ್ಯವರಂ ಏನ್ ದೂರ ಮಾಡುವಂಥದ್ದು? ಹ್ಯವರಂ. ಹ್ಯವರಂ ಅಂತಂದ್ರೆ ಈ ಈ ಅವರಂ ಅಂತ ಹೇಳಿ ಕರೀತಾರೆ ಅದಕ್ಕೆ. ಅಂದ್ರೆ ಹೇಯವಾದ ಕಾರ್ಯಗಳನ್ನ ದೂರ ಮಾಡುವಂಥದ್ದು. ಹೇಯವಾದಂಥದ್ದು ಹ್ಯವರಂ, ಕರ್ಮ ಅಂದ್ರೆ ಕಾರ್ಯಗಳು. ಹಾಗಾಗಿ ಧನಂಜಯ, ಧನವನ ಗೆದ್ದವನೇ, ನೀನು ಭಕ್ತಿಪೂರ್ವಕವಾದ ಸೇವೆ ಮಾಡಿದ್ರೆ ನೀನು ಯಾವ್ದನ್ನ ಹೇಯವಾದ ಕಾರ್ಯಗಳನ್ನ ಇದು ಭಕ್ತಿಪೂರ್ವಕ ಸೇವೆಯನ್ನ ಮಾಡಿ ಹೇಯವಾದ ಕಾರ್ಯಗಳನ್ನ ದೂರ ಮಾಡು ಅಂತ ಹೇಳ್ತಾನೆ 1ನೇ ಲೈನಲ್ಲಿ, 1, 2ನೇ ಲೈನಲ್ಲಿ. 3 ಮತ್ತೆ 4ನೇ ಲೈನಲ್ಲಿ ಬುದ್ಧೌ ಶರಣಂ ಅನ್ವಿಚ್ಚ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬುದ್ಧೋ ಅಂತಂದ್ರೆ ಪ್ರಜ್ಞೆ ಹೊಂದಿದಂಥವನು. ಯಾವ ಪ್ರಜ್ಞೆಯನ್ನ ಹೊಂದಿರಂಥವನು? ಭಗವಂತನಿಗೆ ಶರಣಾಗುವ ಪ್ರಜ್ಞೆ ಹೊಂದಿದಂಥವನು. ಅದಕ್ಕಾಗಿ ಶರಣಂ ಅನ್ವಿಚ್ಚ ಅಂತ ಇದೆ. ಶರಣಂ ಅಂದ್ರೆ ಶರಣಾಗು, ಅನ್ವಿಚ್ಚ ಅಂತ ಅಂದ್ರೆ ಪ್ರಯತ್ನಿಸು ಅಂತ. ಹಾಗೆ ನೀನು ಇಂಥ ಪ್ರಜ್ಞೆಯಲ್ಲಿ ಅಂದ್ರೆ ಭಕ್ತಿಪೂರ್ವಕ ಸೇವೆಯನ್ನ ಮಾಡುವಂತ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗು ಅಂತ. ಇದರಿಂದ ಏನಾಗತ್ತೆ? ಸಾರಿ, ಸೊ ಇದ್ರ ವಿರುದ್ಧವಾಗಿ ಮಾಡೋರು ಏನಾಗ್ತಾರೆ? ಕೃಪಣ ಫಲಹೇತವಃ. ಅಂದ್ರೆ ಯಾರು ಭಕ್ತಿ ಸೇವೆಯನ್ನ ಮಾಡದೆ ಹೇಯ ಕಾರ್ಯಗಳಿಂದ ದೂರ ಇರೋದಿಲ್ವೋ ಅಂತವರು ಕರ್ಮ ಫಲಕ್ಕಾಗಿ ಆಸೆ ಪಡ್ತಾರೆ. ಅದಕ್ಕಾಗಿ ಫಲಹೇತವಃ ಅಂತ ಕರೀತಾರೆ. ಫಲಹೇತವಃ ಅಂತಂದ್ರೆ ಕಾಮ್ಯ ಕರ್ಮಗಳ ಫಲಾಪೇಕ್ಷೆಯನ್ನ ಪಡುವಂಥವ್ರು, ಫಲದ ಅಪೇಕ್ಷೆಯನ್ನ ಪಡುವಂಥವ್ರು. ಅಂತವರಿಗೆ ಕೃಪಣರು ಅಂತ ಹೇಳ್ತಾರೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವರು ಕಾರ್ಯಗಳನ್ನ ಮಾಡ್ತಾರೆ, ಆದ್ರೆ ಆಸೆ ಪಡ್ತಾರೆ. ಹಾಗಾಗಿ ಅವ್ರಿಗೆ ಹೆಚ್ಚಿನ ಒಂದು ಆಸೆ ಇರೋದ್ರಿಂದ, ಕಾಮಕರ್ಮದ ಫಲಾಪೇಕ್ಷೆ ಇರೋದ್ರಿಂದ ಅವರು ಕೃಪಣರಾಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಶ್ಲೋಕ 49. ದೂರೇಣ ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಾಣಃ ಫಲಹೇತಂ ಏತ್ತವಃ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಕೃಪಣ ಬರುತ್ತೆ, ಮತ್ತೆ ಅಲ್ಲಿ ಅನ್ವಿಚ್ಛ ಅಲ್ಲ ಛ, ಅನ್ವಿಚ್ಛ. ಸರಿ. ಅಶ್ವಿನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಹರೇ ಕೃಷ್ಣ. ಸಾರಿ ಮಾತಾಜಿ. ಅಲ್ಲಿ ಕೃಪಣಾಹ ಅನ್ಬೇಡಿ, ಕೃಪಣ ಫಲ ಹೇತವ. ಓಕೆ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ನೆಕ್ಸ್ಟ್ ಕೃಷ್ಣಮೂರ್ತಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಶ್ಲೋಕ 49. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣ ಫಲಹೇತವಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ದೀಪಾ. ಹರೇ ಕೃಷ್ಣ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣ ಫಲ ಹೇತವಃ. ಹರೇ ಕೃಷ್ಣ. ನೆಕ್ಸ್ಟ್ ಡಾಕ್ಟರ್ ಸುನೀತಾ. ನೆಕ್ಸ್ಟ್ ಗಾಯತ್ರಿ ಮಾತಾಜಿ. ನೆಕ್ಸ್ಟ್ ಗೀತಾ. ಓಕೆ, ಮಾತಾಜಿ. ಹೇಳಿ ಮಾತಾಜಿ. ದೂರೇಣ ಹವರಂ ಕರ್ಮ ಬುದ್ಧಿಯೋಗಾಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಾಣ ಫಲಹೇತವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ಲ? ಓ, ನಾನು ಮ್ಯೂಟ್ ಅಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಸಾರಿ. ಸೊ ಈಗ ನಾನು ಶ್ಲೋಕ ಹೇಳಿದ್ ಕೇಳಿಸಿಲ್ವಾ ನಿಮ್ಗೆ? ಏನು ಏನು ಕೇಳಿಸಿಲ್ಲ ಮಾತಾಜಿ. ಸರಿ ಕೇಳಿಸಿಲ್ಲ ಮಾತಾಜಿ. ಸರಿ ಮಾತಾಜಿ, ಸರಿ, ನಾನು ಮ್ಯೂಟ್ ಅಲ್ಲಿ ಹೇಳ್ತಾ ಇರೋದು. ಓಕೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 50ನೇ ಶ್ಲೋಕ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬುದ್ಧಿ ಈ ಇದೆ, ಅಲ್ಲಿ ಮಿಸ್ಟೇಕ್ ಆಗಿದೆ, ಯು ಆಗ್ಬೇಕು. ಅದು ಬುದ್ಧಿಯುಕ್ತೋ ಜಹಾತೀಹ ಉಭೇ, ದೊಡ್ಡ ಭ ಮತ್ತೆ ದೀರ್ಘ ಇರೋದ್ರಿಂದ ಉಭೇ. ಸುಕೃತ ಕಕ್ಕೆ ಒಟ್ಟು ಸುಳಿದೆ, ರು ಹೇಳಬೇಕು. ಸುಕೃತ ದುಷ್ಕೃತೆ. ಇಲ್ಲಿ ದುಷ್ಕೃತ್ಯದಲ್ಲಿ ಶಕ್ಕೆ ಕವತ್ತು ಮತ್ತೆ ಒಟ್ಟು ಸುಳಿ 2 ಇದೆ. ಹಾಗಾಗಿ ದುಷ್ಕೃ ಋಷಿ ರು ಹೇಳ್ಬೇಕು. ದುಷ್ಕೃತೆ ಮತ್ತೆ ದೀರ್ಘ ಇದೆ, ಎಳಿಬೇಕು. ತಸ್ಮಾತ್ ಇಲ್ಲಿ ದ ವ್ಯಂಜನ ಇರೋದ್ರಿಂದ ದ ಪೂರ್ಣ ಹೇಳ್ಬಾರ್ದು, ಅರ್ಧ ಹೇಳ್ಬೇಕು. ತಸ್ಮಾತ್ ಮತ್ತೆ ಸಕೆ ಮ ಒತ್ತಿದೆ. ತಸ್ಮಾತ್ ಯೋಗಾಯ ಯುಜ್ಯಸ್ವ, ಜಕ್ಕೆ ಯವತ್ತು ಸಕೆ ವವತ್ತು. ಯೋಗ ಇಲ್ಲಿ ವಿಸರ್ಗ ಇದೆ ಗ ಆದ್ಮೇಲೆ, ಹಾಗಾಗಿ ಅದನ್ನ ನೀವು ಮಧ್ಯದಲ್ಲಿ ಇರೋದ್ರಿಂದ ಸ್ವಲ್ಪ ಉಚ್ಚಾರ ಮಾಡ್ಬೇಕು. ಯೋಗ ಕರ್ಮಸು ಕೌಶಲಂ. ಮ ಮತ್ತೆ ವ್ಯಂಜನ ಇದೆ, ಹಾಫ್ ಹೇಳ್ಬೇಕು. ಇದ್ರ ಅನುವಾದ ನೋಡೋಣ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ. ಇಲ್ಲಿ ಬುದ್ಧಿಯುಕ್ತ ಅಂತಂದ್ರೆ ಶ್ರೀಲ ಪ್ರಪಾದರು ಹೇಳ್ತಾರೆ, ಭಕ್ತಿ ಸೇವೆಯಲ್ಲಿ ನಿರತರಾದವರು ಅಂತ ಹೇಳಿ. ಜಹಾತಿಹ ಉಭೇ ಸುಕೃತ ದುಷ್ಕೃತೆ ಅಂದ್ರೆ ಯಾರು ಈ ಒಂದು ಸುಕೃತ ದುಷ್ಕೃತೆ ಅಂದ್ರೆ ಒಳ್ಳೆಯ ಮತ್ತೆ ಕೆಟ್ಟ ಪರಿಣಾಮಗಳನ್ನು ಅಥವಾ ಪಾಪ ಪುಣ್ಯಗಳ ಪ್ರತಿಕ್ರಿಯೆಗಳನ್ನ ಈ ಜನ್ಮದಲ್ಲಿಯೇ
ದೂರ ಮಾಡ್ತಾನೆ ಅಂತ ಹೇಳಿ. ಯಾವಾಗ ದೂರ ಮಾಡ್ತಾನೆ? ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಸುಕೃತ ದುಷ್ಕೃತ ಪ್ರತಿಕ್ರಿಯೆಗಳನ್ನ ಈ ಜನ್ಮದಲ್ಲಿ ಅವನು ದೂರ ಮಾಡ್ತಾನೆ. ಹಾಗಾಗಿ 3ನೇ ಮತ್ತೆ 4ನೇ ಲೈನ್ ಹೇಳ್ತಾ ಇರುವಂತದ್ದು ತಸ್ಮಾತ್. ತಸ್ಮಾತ್ ಅಂದ್ರೆ ಆದ್ದರಿಂದ. ಅರ್ಜುನನ್ ಹೇಳ್ತಾ ಇರುವಂತದ್ದು ಯೋಗಾಯ ಯುಜ್ಯಸ್ವ ಅಂತ. ಹಾಗಾಗಿ ನೀನು ಭಕ್ತಿ ಸೇವೆಯಲ್ಲಿ ತೊಡಗು. ಭಕ್ತಿ ಸೇವೆಯಲ್ಲಿ ತೊಡಗು, ಹಾಗೆ ಶ್ರಮಿಸು ಅಂತ. ಸೊ ಹಾಗೆ ನೀನೇನಾದ್ರೂ ಕ್ಷಮಿಸಿದ್ರೆ ಅದಕ್ಕೆ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ ಅಂತ ಹೇಳ್ತಾನೆ. ಹಾಗಾಗಿ ಅದೇ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಕರ್ಮ ಕೌಶಲ ಇದ್ದ ಹಾಗೆ ಅಂತ. ಅಂದ್ರೆ ಒಂದು ಒಳ್ಳೆಯ ಕರ್ಮ ಇದ್ದ ಹಾಗೆ, ಮತ್ತೆ ಕರ್ಮದಲ್ಲಿ ಮಾಡುವಂತ ಕೌಶಲ್ಯ ಅದು ಅಂತ ಹೇಳ್ತಾನೆ. ಸೊ ಕರ್ಮದಲ್ಲಿ ಮಾಡುವಂತ ಕೌಶಲ್ಯ ಯಾವುದು? ಭಕ್ತಿ ಸೇವೆಯಲ್ಲಿ ನಿರತನಾಗುವಂಥದ್ದು. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಗೀತಾ ಎಂ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಹರೇ ಕೃಷ್ಣ. ಅಮಲಾ ಭಟ್ ಮಾತಾಜಿ ಹೇಳಿ. ಕಮಲಾ ಭಟ್ ಮಾತಾಜಿ ಮ್ಯೂಟ್ ಮಾಡ್ಕೊಂಡಿದಾರ? ಕೇಳಿಸ್ತಾ ಇಲ್ವಾ ಈಗ? ಇಲ್ಲ ಮಾತಾಜಿ. ಹಾಗಾದ್ರೆ ಬೇರೆಯವ್ರಿಗೆ ಹೇಳ್ಸಿ ಮಾತಾಜಿ. ಹಾ ಇಲ್ಲ, ಕೇಳಿಸ್ತಾ ಇದೆ, ಈಗ ಹೇಳಿ. ಬುದ್ಧಿಯುಕ್ತೋ ಜಹಾತಿ. ಇಲ್ಲ ಒಂದ್ ನಿಮಿಷ. ಅಲ್ಲಿ ಈ ತಪ್ಪಾಗಿ ಬರ್ದಿದ್ದಾರೆ PDF ಅಲ್ಲಿ. ಸೊ ಯು ಆಗ್ಬೇಕು, ಅದು ಬುದ್ಧಿಯುಕ್ತೋ. ಸರಿ ಮಾತಾಜಿ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 50. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ನೀವು ಎರಡ್ ಕಡೆ ಇದ್ ಮಾಡ್ಕೊಳ್ಳಿ ಪ್ರಭುಜಿ. ತಸ್ಮಾದ್ ಅನ್ನಂಗಿಲ್ಲ, ಅದನ್ನ ತಸ್ಮಾತ್ ಯೋಗಾಯ ಕೂಡ್ಸಿ ಹೇಳ್ಬೇಕು. ಅದನ್ನ ತಸ್ಮಾದ್ ಯೋಗಾಯ ಅಂತ ಹೇಳಿ, ಅಂದ್ರೆ ದಕ್ಕೆ ಯವತ್ತಿದ್ದಾಗೆ ಹೇಳ್ಬೇಕು. ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಅನ್ಬೇಡಿ, ಯೋಗ ಸ್ವಲ್ಪ ಬರ್ಬೇಕು, ಪೂರ್ಣ ಕೇಳಂಗಿಲ್ಲ. ಹರೇ ಕೃಷ್ಣ ಮಾತಾಡ್ತೀನಿ. ನಾನು ರಾಧಾಕುಂಡದಲ್ಲಿ ಹೇಳ್ತೀನಿ. ಶ್ಲೋಕ 50. ಶ್ಲೋಕ 50. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಸರಿ. ಹರೇ ಕೃಷ್ಣ. ರಾಜೇಶ್ವರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. 51ನೇ ಶ್ಲೋಕ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ಅನಾಮಯಂ ಅಂತ. ಇನ್ನೊಮ್ಮೆ ಹೇಳ್ತೀನಿ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ. ಇಲ್ಲಿ 2 ಪದಗಳಿದೆ. ಜನ್ಮ ಬಂಧ ವಿನಿರ್ಮುಕ್ತಾಃ.
ಜನ್ಮ ಬಂಧ ಮತ್ತೆ ವಿನಿರ್ಮುಕ್ತ. ಮತ್ತಿಲ್ಲಿ ಯಾವ್ದು ಮಧ್ಯ ಹೊಸ ಪದ ಸೇರ್ಕೊಳ್ಳೋದಿಲ್ಲ. ಸೊ ಕಕ್ಕೆ ತ ಒತ್ತಿದೆ, ಹಾಗಾಗಿ ತಾ ಅಂತ ಹೇಳ್ತೇವೆ. ಮತ್ತೆ ಕಕ್ಕೆ ಆ ಅನ್ನುವಂತ ಸ್ವರ ಸೇರಿರೋದ್ರಿಂದ ಕ ಅಂತ ಹೇಳ್ತೇವೆ. ಆ ಸ್ವರ ಸೇರೋದ್ರಿಂದ ವಿಸರ್ಗ ಕೂಡ ಆ ಆಗುತ್ತೆ, ಹಾಗಾಗಿ ಹಾ ಹೇಳ್ಬೇಕು ಅಲ್ಲಿ. ಜನ್ಮ ಬಂಧ ವಿನಿರ್ಮುಕ್ತಾಹ. ನೆಕ್ಸ್ಟ್ ಪದಂ ಗಚ್ಚಂತ್ಯ ಅನಾಮಯಂ. ಇಲ್ಲಿ 2 ಪದ ಇದೆ, ಗಚ್ಚಂತ್ಯ ಮತ್ತೆ ಅನಾಮಯಂ. ಅತ್ಯ ಆದ್ಮೇಲೆ ಅ ಹಚ್ಬೇಕು ಅಷ್ಟೇ. ಪದಂ ಗಚ್ಚಂತ್ಯ ಅನಾಮಯಂ. ಒಂದ್ ವೇಳೆ ನಿಮ್ಗೆ ಅ ಹಚ್ಚೋದು ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಕೆಲವೊಬ್ರಿಗೆ ಅದು ಅ ಆಡ್ ಮಾಡೋದು ಗೊತ್ತಾಗಲ್ಲ, ಅವಾಗ ಗಚ್ಚಂತ್ಯ ನಾಮಯಂ ಅಂತ ಹೇಳಿದ್ರು ತೊಂದ್ರೆ ಇಲ್ಲ, ಕೂಡಿ ಹೇಳ್ಬೇಕು, ಗಚ್ಚಂತ್ಯ ನಾಮಯಂ. ಇದ್ರದೊಂದು ಅರ್ಥ ನೋಡೋಣ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಮನೀಷಿಣಃ ಅಂತಂದ್ರೆ ಮಹರ್ಷಿಗಳು ಅಂತ ಹೇಳ್ತಾ ಇರುವಂತದ್ದು, ಅಥವಾ ಯಾರು ಶುದ್ಧ ಭಕ್ತರಿದ್ದಾರೋ ಅವ್ರಿಗೆ ಹೇಳ್ತಾ ಇರುವಂತದ್ದು. ಅವರು ಹೇಗಿರ್ತಾರೆ ಅಂದ್ರೆ ಕರ್ಮಜಂ ಬುದ್ಧಿಯುಕ್ತಾಹೆ, ಅಂದ್ರೆ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಈ ಕರ್ಮಜಂ ಅಂತಂದ್ರೆ ಕಾಮ್ಯ ಕರ್ಮಗಳಿಂದ ಉಂಟಾಗಿರುವಂತ ಏನು ಫಲ ಇರುತ್ತಲ್ಲ, ಹಿ ಫಲಂ ತ್ಯಕ್ತ್ವ ಅಂತ ಹೇಳ್ತಾರೆ. ಅಂದ್ರೆ ಕಾಮ್ಯ ಕರ್ಮಗಳಿಂದ ಉಂಟಾದಂತಹ ಕರ್ಮ ಫಲದಿಂದ ಅವರು ಮುಕ್ತರಾಗಿರ್ತಾರೆ, ಅಥವಾ ಕರ್ಮ ಫಲವನ್ನ ತ್ಯಜಿಸ್ತಾರೆ. ತ್ಯಕ್ತ್ವ ಅಂದ್ರೆ ತ್ಯಜಿಸೋದು. ಹೀಗೆ ಫಸ್ಟ್ 2 ಲೈನ್ ಏನ್ ಹೇಳುತ್ತೆ, ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ ಅಂದ್ರೆ ಮಹರ್ಷಿಗಳು ಅಥವಾ ಶುದ್ಧ ಭಕ್ತರು, ಅವರು ಈ ಐಹಿಕ ಜಗತ್ತಿನಲ್ಲಿರುವಂತಹ ಕರ್ಮದ ಫಲದಿಂದ ಮುಕ್ತರಾಗಿರ್ತಾರೆ ಅಂತ. ಆಮೇಲೆ ಜನ್ಮ ಬಂಧ ವಿನಿರ್ಮುಕ್ತಾಹ, ಮತ್ತೆ ಅವ್ರದ್ದೇ ಹೇಳ್ತಾ ಇರುವಂತದ್ದು ಅಂತ ಮಹರ್ಷಿಗಳು ಹೇಗಿರ್ತಾರೆ ಅಂತ. ಅವರು ಜನ್ಮ ಬಂಧ ವಿನಿರ್ಮುಕ್ತ. ಜನ್ಮ ಬಂಧ ಅಂದ್ರೆ ಏನು? ಹುಟ್ಟು ಸಾವುಗಳ ಚಕ್ರ. ಅದರಿಂದ ವಿನಿರ್ಮುಕ್ತಾಹ ಅಂದ್ರೆ ಬಿಡುಗಡೆ ಹೊಂದ್ತಾರೆ. ಆಮೇಲೆ ಪದಂ ಗಚ್ಚಂತ್ಯ ನಾಮಯಂ. ಆಮೇಲೆ ಏನಾಗುತ್ತೆ, ಜನನ ಮರಣಗಳಿಂದ ಮುಕ್ತರಾದ್ರೆ ಅವರೆಲ್ಲ ಹೋಗ್ತಾರೆ ಅನ್ನೋಂಥ ಪ್ರಶ್ನೆ. ಸೊ ಜನನ ಮರಣಗಳಿಂದ ಮುಕ್ತರಾದ್ರೆ ಅವರೆಲ್ಲ ಹೋಗ್ತಾರೆ, ಈ ದುಃಖವನ್ನ ಮೀರಿದಂತ ಸ್ಥಳಕ್ಕೆ ಹೋಗ್ತಾರೆ. ಹಾಗಾಗಿ ಪದಂ ಗಚ್ಚಂತ್ಯ ಅನಾಮಯಂ. ಹಾಗಾಗಿ ಕ್ಲೇಶರಹಿತವಾದಂತ ಅನಾಮಯಂ ಅಂದ್ರೆ, ಅನಾಮಯ ಅಂತಂದ್ರೆ ನಾಮಯ ಅಂತಂದ್ರೆ ಕ್ಲೇಶ ಇರುವಂತದ್ದು, ಅನಾಮಯ ಅಂತಂದ್ರೆ ಕ್ಲೇಶರಹಿತವಾದಂಥದ್ದು. ಹಾಗಾಗಿ ಕ್ಲೇಶರಹಿತವಾದಂತ ಸ್ಥಾನವನ್ನ ತಲುಪುತ್ತಾರೆ. ಸೊ ಆ ಕ್ಲೇಶರಹಿತವಾದದ್ದು ಯಾವ ಸ್ಥಳ? ಅದೇ ಭಗವದ್ಧಾಮ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ನಾಮಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 51. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ನಾಮಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲತಾ ಪಿ ಎಸ್. ಹರೇ ಕೃಷ್ಣ ಮಾತಾಜಿ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ಅನಾಮಯಂ. ಧನ್ಯವಾದಗಳು. ಲಿಂಗನ್ ಗೌಡ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ಶ್ಲೋಕ 51. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ನಾಮಯಂ. ನೆಕ್ಸ್ಟ್ ಮಧುರಾ ವೆಂಕಟೇಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಮಾನಸ ರಮೇಶ್ ರೆಡಿ ಇರ್ರಿ. ಮಧುರಾ ವೆಂಕಟೇಶ್ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಗ್ಲಿಲ್ವಾ ಮಾತಾಜಿ? ಕೇಳಿಸ್ತಿಲ್ವಾ ಮಾತಾಜಿ? ಕೇಳಿಸ್ತಾ ಇದೆ, ಹೇಳಿ. ಇಲ್ಲ, ಕೇಳಿಸ್ತಾ ಇಲ್ಲ ಮಾತಾಜಿ. ಮಧುರಾ ವೆಂಕಟೇಶ್ ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಾ? ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ನಾಮಯಂ. ಹರೇ ಕೃಷ್ಣ ಮಾತಾಜಿ. ಮಾನಸ ರಮೇಶ್. ಶ್ಲೋಕ 51. ಹರೇ ಕೃಷ್ಣ ಮಾತಾಜಿ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತಿ ನಾಮಯಂ. ಹರೇ ಕೃಷ್ಣ ಮಾತಾಜಿ.
ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಸೌಂಡ್ ಇದೆ, ಡಿಸ್ಟರ್ಬೆನ್ಸ್. ಹೇಳ್ಬೋದಾ ಮಾತಾಜಿ? ಹೇಳಿ ಹೇಳಿ, ಅಷ್ಟು ಕೇಳಿಸ್ತಾ ಇಲ್ಲ, ಹೇಳಿ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಛನ್ತ್ಯನಾಮಯಂ. ಹರೇ ಕೃಷ್ಣ, ಧನ್ಯವಾದಗಳು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನಾನು ಹೇಳ್ತೀನಿ. ಯದಾ ತೇ ಮೋಹ ಕಲಿಲಂ, ತೇ ದೀರ್ಘ ಇದೆ, ಮೋ ದೀರ್ಘ ಇದೆ. ಬುದ್ಧಿರ್ವ್ಯತಿತರಿಷ್ಯತಿ, ಇಲ್ಲಿ ಬುದ್ಧಿರ್ವ್ಯತಿತರಿಷ್ಯತಿ ಎರಡು ಕೂಡಿದಾಗ ಬುದ್ಧಿ ವ್ಯತಿತರಿಷ್ಯತಿ ಆಗುತ್ತೆ. ಹಾಗಾಗಿ ಬುದ್ಧಿ ಆದ್ಮೇಲೆ ರ ಹೇಳ್ಬೇಕು, ಆಮೇಲೆ ವ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಅರ್ಕಾವಳಿ ಇದೆ. ವಕ್ಕೆ ಯ ಒತ್ತಿದೆ, ಹಾಗಾಗಿ ವ್ಯ ಹೇಳ್ಬೇಕು. ವ್ಯತಿತರಿಷ್ಯತಿ. ಮತ್ತೆ ತದಾ ಗಂತಾಸಿ ಅಂತಂದ್ರೆ ಹೋಗೋದು, ಗಂತಾಸಿ ಅಂದ್ರೆ ಹೋಗೋದು. ನಿರ್ವೇದಂ ಶ್ರೋತವ್ಯಸ್ಯ, ದೊಡ್ಡ ಶೋ ಇದೆ, ದೀರ್ಘ ಇದೆ, ಹಾಗಾಗಿ ಶೋ ಅನ್ಬೇಕು. ಮತ್ತೆ ರ ಒತ್ತಿರೋದ್ರಿಂದ ಶ್ರೋತವ್ಯಸ್ಯ, ವಕ್ಕೆ ಯ, ಸ್ಯಕ್ಕೆ ಯ ಒತ್ತು. ಶ್ರುತಸ್ಯ ಚ. ಅನುವಾದ: ಯದಾ ತೇ ಮೋಹ ಕಲಿಲಂ, ಮೋಹ ಕಲಿಲಂ ಅಂತಂದ್ರೆ ಭ್ರಮೆ, ಭ್ರಾಂತಿ. ಎಲ್ಲಿ ಭ್ರಾಂತಿ ಇದೆ, ಎಲ್ಲಿ ಭ್ರಮೆ ಇದೆ ಅಂತಂದ್ರೆ ಬುದ್ಧಿಯಲ್ಲಿ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ಅಂತ. ಸೊ ಬುದ್ಧಿಯು ಭ್ರಾಂತಿ ಅನ್ನುವಂಥ ಒಂದು ದಟ್ಟ ಕಾಡಿನಿಂದ ಹೊರಕ್ಕೆ ಬಂದ ಮೇಲೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ತದಾ ಗಂತಾಸಿ ನಿರ್ವೇದಂ ಅಂತ ಹೇಳ್ತಾರೆ. ಸೊ ಹೀಗೆ ಈ ಒಂದು ಕಲೀಲಂ ಅಂತಂದ್ರೆ ಒಂದು ಗೊಂಡಾರಣ್ಯ ಅಥವಾ ಒಂದು ದಟ್ಟ ಕಾಡು. ಸೊ ನಮ್ಮ ಬುದ್ಧಿ ಅನ್ನುವಂಥದ್ದು ಭ್ರಾಂತಿಯಲ್ಲಿ ಇಳಿದಾಗ ಅದೊಂದು ದಟ್ಟ ಕಾಡಿನ ಹಾಗೆ ಭಾಸವಾಗುತ್ತೆ. ಹಾಗಾಗಿ ಅರ್ಜುನ, ನೀನು ಈ ದಟ್ಟ ಕಾಡಿನಿಂದ ಹೊರಗೆ ಬಂದ ನಂತರ ಅಂತ ಹೇಳ್ತಾ ಇರುವಂತದ್ದು. ಯಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ. ಸೊ ಹಾಗಾಗಿ ಅವಾಗ ನೀನ್ ಎಲ್ಲಿ ಹೋಗ್ತೀಯ? ನೀನು ಹಿಂದೆ ಕೇಳಿರುವುದೆಲ್ಲಕ್ಕೂ ಕೂಡ ಶ್ರೋತವ್ಯಸ್ಯ ಅಂತ ಹೇಳ್ತಾ ಇರುವಂತ. ಶ್ರೋತ ಅಂತಂದ್ರೆ ಕೇಳುವಂಥದ್ದು, ಶ್ರುತಸ್ಯ ಅಂತಂದ್ರೆ ಕೇಳಿದಕ್ಕೆಲ್ಲ ನಿರ್ಲಕ್ಷ್ಯವನ್ನ ತೋರುವಂಥದ್ದು ಅಂತ. ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ. ನೀ ಹಿಂದೆ ಏನೆಲ್ಲ ಕೇಳಿದೆಯೋ ಮತ್ತೆ ಮುಂದೆಲ್ಲ ಏನ್ ಕೇಳ್ತೀಯೋ ಅದೆಲ್ಲಕ್ಕೂ ಕೂಡ ನೀನು ನಿರ್ಲಕ್ಷ್ಯವನ್ನ ತೋರ್ತೀಯ ಅಂತ ಹೇಳಿ. ಯಾವ ವಿಷಯದ ಕುರಿತಾಗಿ ಹೇಳ್ತಾ ಇರುವಂತದ್ದು? ಮೋಹದ ವಿಷಯದ ಕುರಿತಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಇವ್ರು ಹೇಳಿ, ನಂದಿನಿ. ಹರೇ ಕೃಷ್ಣ ಮಾತಾಜಿ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ನೆಕ್ಸ್ಟ್ ಶಾರದಾ, ರೆಡಿ ಇರ್ರಿ. ಹರೇ ಕೃಷ್ಣ ಮಾತಾಜಿ. ಯದಾ ತೇ ಮೋಹ ಕಲಿಲಂ ಬುದ್ಧಿವ್ಯರ್ತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನೆಕ್ಸ್ಟ್ ಶೇಷನ್ನ. ನೆಕ್ಸ್ಟ್ ನೀವ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಹರೇ ಕೃಷ್ಣ ಮಾತಾಜಿ. ಶೇಷನ ಆದ್ಮೇಲೆ ಶಿವಗಂಗಾ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಅದಾದ್ಮೇಲೆ ಶ್ರುತಿ. ಹರೇ ಕೃಷ್ಣ ಮಾತಾಜಿ. ಯದಾ ತೇ ಮೋಹ ಕಲಿಲಂ
ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತ್ಯವ್ಯಸ್ಯಾಶ್ರುತಸ್ಯ ಚ. ಧನ್ಯವಾದಗಳು ಮಾತಾಡಿ. ಶ್ರುತಿ ಮಾತಾಜಿ, ಸ್ವಯಂ ಪ್ರಭಾ ಮಾತಾಜಿ, ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 52. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತಥಾ ಗಂತಾಸಿ ನಿರ್ವೇದಂ ಶ್ರೋತುವ್ಯಸ್ಯಾಶ್ರುತಸ್ಯ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಉಮಾ ಮಾತಾಜಿ ಹೇಳಿ. ಉಮಾ ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಕರದ್ರ ಮಾತಾಜಿ. ಹಾ, ಮತ್ತೆ ನೀವು ಏನ್ ಮಾಡ್ತಾ ಇದ್ರಿ? ಅದೇ ನನ್ಗೆ ಡೌಟ್ ಬಂತು ನಂದ ಏನು ಅಂತ ಹೇಳ. ಇಲ್ಲ ಹೇಳಿ, ಡೌಟ್ ಬರೋದ್ ಬೇಡ, ನೀವು ಒಂದ್ ಸ್ವಲ್ಪ ಅಲರ್ಟ್ ಆಗಿರಿ ಎಲ್ರು ಅಷ್ಟೇ. ಹೇಳಿ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಧನ್ಯವಾದ. ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ ಹೇಳ್ತೀರಾ? ಸರಿ, ನೆಕ್ಸ್ಟ್ ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಹೇಳ್ದೆ ಮಾತಾಜಿ. ಹೇಳಿದೀರಾ? ಸರಿ ಸರಿ ಹೇಳ್ದೆ ಮಾತಾಜಿ. ಅವಾಗ್ಲೇ ಹೇಳಿದೀನಿ ಮಾತಾಜಿ. ಸರಿ ಸರಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿದ್ಯಾ ಕಾಮತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗತಾಂಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಹರೇ ಕೃಷ್ಣ. ಅದು ಗತಾಸಿ ಅಲ್ಲ ಮಾತಾಜಿ, ಅಲ್ಲಿ ಗಂತಾಸಿ ಅನುನಾಸಿಕ ಇದೆ. ಗಂತಾಸಿ ಅಂತ ಹೇಳ್ಬೇಕು. ಮತ್ತೆ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರೋತವ್ಯಸ್ಯ 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 ಶ್ರುತಸ್ಯ ಚ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಶ್ರುತಿವಿ ಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾನವಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ಶ್ರುತಿ ವಿಪ್ರತಿಪನ್ನಾತೆ, ಇಲ್ಲಿ ನೀವು ಶ್ರುತಿ ವಿಪ್ರತಿಪನ್ನಾತೆ ಅಂತ ಹೇಳ್ಬೋದು. ವಿಪ್ರತಿಪನ್ನ ಅದು 2 ಶಬ್ದ ಬರುತ್ತೆ. ಶ್ರುತಿ ಬೇರೆ, ವಿಪ್ರತಿಪನ್ನ. ವಿಪ್ರತಿಪನ್ನಾತೆ ಅದರರ್ಥ ವಿಪ್ರತಿಪನ್ನ ಅಂತಂದ್ರೆ ಕಾಮ್ಯ ಕರ್ಮಗಳ ಫಲಗಳಿಗೆ ಹೆಚ್ಚಿನ ಆಸಕ್ತಿ ಹೊಂದಿದಂಥವನಿಗೆ ವಿಪ್ರತಿಪನ್ನ ಅಂತಾರೆ. ತೇ ಯದಾ ಸ್ಥಾಸ್ಯತಿ ಅಂತಂದ್ರೆ ಉಳಿಯುವಂಥದ್ದು, ನಿಶ್ಚಲ ಅಂದ್ರೆ ಅಚಲವಾಗಿರುವಂಥದ್ದು. ಸಮಾಧಾವಚಲ ಅಂತ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಸಮಾಧೌ ಅಚಲ ಅಂತ ಹೇಳಿ ಬರುತ್ತೆ. ಸಮಾಧೌ ಅಚಲ ಅಂತ ಹೇಳಿ ಸಮಾಧಾವಚಲ ಅಂತ ಕೂಡ ಕೂಡಿ ಹೇಳಿದ್ರು ಬರುತ್ತೆ. ಸಮಾಧಾವಚಲ ಅಥವಾ ಸಮಾಧೌ ಅಚಲ ಅಂದ್ರೂ ನಡೆಯುತ್ತೆ. ಬುದ್ಧಿ ಧಕ್ಕೆ ಈ ಅನ್ನುವಂಥ ಸ್ವರ ಕೂಡಿರೋದ್ರಿಂದ ವಿಸರ್ಗ ಕೂಡ ಈ ಅಂತ ಉಚ್ಚಾರಣೆ ಬರುತ್ತೆ. ಹಾಗಾಗಿ ಬುದ್ಧಿ ತದಾ. ಆಮೇಲೆ ಲಾಸ್ಟ್ ಯೋಗಂ ಅವಾಪ್ಸ್ಯಸಿ, ಇಲ್ಲಿ 2 ಪದ ಬರುತ್ತೆ. ಯೋಗಂ ಅವಾಪ್ಸ್ಯಸಿ ಅಂತ ಹೇಳಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುವಂಥದ್ದಕ್ಕೆ ಯೋಗಂ ಅವಾಪ್ಸ್ಯಸಿ ಅಂತ ಕರೀತಾರೆ. ನೀವು ಕೂಡಿನೂ ಹೇಳ್ಬೋದು, ಬಿಡಿಸಿನೂ ಹೇಳ್ಬೋದು. ಯೋಗಂ ಅವಾಪ್ಸ್ಯಸಿ ಅಂತ ಹೇಳಿದ್ರೆ ಅಲ್ಲಿ ಆಡ್ ಮಾಡ್ಬೇಕು. ಮ ಆದ್ಮೇಲೆ ಇಲ್ಲ ಕೂಡಿಸಿ ಹೇಳೋರಾದ್ರೆ ಯೋಗಂ ವಾಪ್ಸ್ಯಸಿ ಅಂತ ಕೂಡ ಹೇಳ್ಬೋದು. ಇಲ್ಲಿ ಹೇಳ್ತಾ ಇರೋದೇನಂದ್ರೆ ಕೃಷ್ಣ ಈ ವೇದಗಳಲ್ಲಿ ತುಂಬಾನೇ ಮನಸ್ಸನ್ನ ಕಲಕುವಂತಹ ವಿಷಯಗಳಿದೆ. ಅಂದ್ರೆ ಕೇವಲ ಫಲಾಪೇಕ್ಷೆ ಉಳ್ಳಂತಹ ವಿಷಯಗಳು, ಫಲಗಳಿಗೆ ಪ್ರಭಾವಿತನಾಗುವಂತಹ ವಿಷಯಗಳಲ್ಲಿದೆ. ಹಾಗಾಗಿ ಶ್ರುತಿ ವಿಪ್ರತಿಪನ್ನಾತೆ
ಶ್ರುತಿ ಅಂತಂದ್ರೆ ಈ ವೇದಗಳ ದರ್ಶನದಲ್ಲಿ ವಿಪ್ರತಿಪನ್ನತೆ ಕಾಮ್ಯ ಕರ್ಮದ ಫಲಗಳಿಂದ ಪ್ರಭಾವಿತವಾಗುವಂತ ಅಂಶಗಳಿದೆ. ಹಾಗಾಗಿ ನೀನು ನಿಶ್ಚಲವಾಗಿರು ಅಂದ್ರೆ ಅಚಲವಾಗಿರು. ನಿನ್ನ ಮನಸ್ಸು ಈ ಒಂದು ವೇದಗಳ ವಿಷಯಗಳಿಂದ ಪ್ರತಿಫಲದ ವಿಷಯಗಳಿಂದ ನಿನ್ನ ಮನಸ್ಸು ಕಲಕದೇ ಇರಲಿ. ನಿಶ್ಚಲ ಅಂತಂದ್ರೆ ಅಚಲವಾಗಿರ್ಲಿ. ಏನು ಅಚಲವಾಗಿರ್ಲಿ? ನಿನ್ನ ಮನಸ್ಸು. ಸಮಾಧವು ಅಚಲ ಅಂತ ಅಂದ್ರೆ ಈ ಸಮಾಧವು ಅಚಲ ಅಂತಂದ್ರೆ ಈ ದಿವ್ಯ ಕೃಷ್ಣ ಪ್ರಜ್ಞೆ ಅಚಲವಾಗಿ ಬೇರೂರ್ಲಿ ನಿನ್ನಲ್ಲಿ. ಬುದ್ಧಿಸ್ತದ ಯೋಗಂ ಅವಾಪ್ಸ್ಯಸಿ ಅಂತ. ಹೀಗೆ ನೀ ಏನಾದ್ರೂ ನಿನ್ನ ಮನಸ್ಸು ಕಲ್ಕಲಾರ್ದೆ ಈ ಅಲಂಕಾರಿಕ ವೇದಗಳಲ್ಲಿರುವಂತ ಅಲಂಕಾರಿಕ ವಿಷಯಗಳಿಗೆ ನೀನು ಕರಗದೆ ನಿನ್ನ ಮನಸ್ಸು ನಿಶ್ಚಲವಾಗಿದ್ರೆ ನಿಜವಾಗಿಯೂ ನೀನು ಆತ್ಮ ಸಾಕ್ಷಾತ್ಕಾರದ ಸಮಾಧಿಯಲ್ಲಿ ಅಚಲವಾಗಿರ್ತೀಯ, ನಿಶ್ಚಲವಾಗಿರ್ತೀಯ. ಮತ್ತೆ ನೀನು ದಿವ್ಯ ಪ್ರಜ್ಞೆಯನ್ನ ಪಡಿತೀಯ ಅಂತ ಹೇಳಿ ಭಗವಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ವೇದಗಳನ್ನ ಓದು, ಆದ್ರೆ ವೇದಗಳಲ್ಲಿರುವಂತಹ ಅಲಂಕಾರಿಕ ವಿಷಯಗಳಿಗೆ ನೀನು ಮನಸ್ಸೋಲ್ಬೇಡ. ಮತ್ತೆ ಹಾಗೇನಾದ್ರೂ ನೀನ್ ಮನಸ್ಸೋಲ್ದೇ ಇದ್ರೆ ನೀನು ನಿಜವಾಗಿ ಆತ್ಮ ಸಾಕ್ಷಾತ್ಕಾರ ಪಡಿತೀಯ, ದಿವ್ಯ ಪ್ರಜ್ಞೆಯನ್ನ ಪಡಿತೀಯ ಅಂತ ಹೇಳ್ತಾ ಇದ್ರು. ಅಲ್ಫಾ ಮಾತಾಜಿ. ಕೇಳಿಸ್ತಾ ಇದೆಯಾ? ಹೇಳಿ ಅಲ್ಫಾ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53. ಶ್ರುತಿ ವಿಪ್ರತಿಪನ್ಯಾತೆ ಯದಾ ಸ್ಯಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಃ ತದಾ ಯೋಗಂ ವ್ಯಾಪ್ಸ್ಯಸಿ. ಯೋಗಂ ಅವಾಪ್ಸ್ಯಸಿ. ಯೋಗಂ ಅವ್ಯಾಪ್ಸ್ಯಸಿ. ಮತ್ತೆ ಇಲ್ಲಿ ಪನ್ಯ ನ ಕೆ ನ ಒತ್ತಿದೆ, ನ ಕೆ ಯ ಒತ್ತಿಲ್ಲ. ನೀವು ಪನ್ಯ ಅಂತ ಹೇಳಿದ್ರಿ. ಪನ್ನ ಹೇಳ್ಬೇಕು. ಪನ್ನ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಯಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಃ ತದಾ ಯೋಗಂ ಅವಾಪ್ಸ್ಯಸಿ. ಅಲ್ಲಿ ನೀವು ಸ್ವಲ್ಪ ಇದು ಒತ್ತಿರುತ್ತಲ್ಲ, ಕೆಸ ಒತ್ತು ಯವತ್ತು, ಅದನ್ನ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರಿ ಮಾತಾಜಿ. ಅಂಬಿಕಾ. ಅಂಬಿಕಾ ಮಾತಾಜಿ. ಕೃಷ್ಣಮೂರ್ತಿ ಪ್ರಭು. ಹರೇ ಕೃಷ್ಣ ಮಾತಾಜಿ. ಇವತ್ತೇನೆ ಶ್ಲೋಕ 53. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಯಾಸ್ಯತಿ ನಿಶ್ಚಲ ಸಮಾಧಾನವಚಲ ಬುದ್ಧಿಃ ತದಾ ಯೋಗಂ ಅವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಇದು ಸಮಾಧಾನವಚಲ ಅಲ್ಲ, ಸಮಾಧಾನ ಇಲ್ಲ ಅಲ್ಲಿ. ಸಮಾಧಾವಚಲ ಅಥವಾ ಸಮಾಧಾವಚಲ ಬುದ್ಧಿ. ಸಮಾಧಾವಚಲ ಬುದ್ಧಿಃ ತದಾ ಯೋಗಂ ಅವಾಪ್ಸ್ಯಸಿ. ಸರಿ. ನೆಕ್ಸ್ಟ್ ಗಾಯತ್ರಿ ಮಾತಾಜಿ. ಗಾಯತ್ರಿ ಮಾತಾಜಿ. ಅಂಬಿಕಾ ಮಾತಾಜಿ ಹೇಳ್ತೀರಾ? ಹೇಳ್ತೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53. ಶ್ರುತಿ ವಿಪ್ರತಿಪನ್ನತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಃ ಸದಾ ಯೋಗಮವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ. ಗೀತಾ ಮಾತಾಜಿ. ಶ್ಲೋಕ 53. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಃ ತದಾ ಯೋಗಮವಾಪ್ಸ್ಯಸಿ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ. ಶ್ಲೋಕ 53. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಃ ತದಾ ಯೋಗಮವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇದೆಯಾ? ಹೇಳಿ, ಕೇಳಿಸ್ತಾ ಇದೆ. ಶ್ರುತಿ ವಿಪ್ರತಿಪನ್ನಾತೆ
यदा स्थास्यति निश्चला समाधावचला बुद्धिः तदा योगमवाप्स्यसि। हरे कृष्ण माताजी, ಧನ್ಯವಾದಗಳು. ಅನಂತ ಕುಲಕರ್ಣಿ ಪ್ರಭು. हरे कृष्ण माताजी. श्रुतिवि प्रतिपन्नाते यदा स्थास्यति निश्चला समाधावचला बुद्धिः तदा योगम अवाप्स्यसि. हरे कृष्ण. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53. ಶ್ರುತಿವಿ ಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಃ ತದಾ ಯೋಗಮವಾಪ್ಸ್ಯಸಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 54ನೇ ಶ್ಲೋಕ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧಿಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ನಾನು ಹೇಳ್ತೀನಿ. ಸ್ಥಿತ ಪ್ರಜ್ಞಸ್ಯ ಸಕ್ಕೆ ದೊಡ್ಡ ಒತ್ತಿರೋದ್ರಿಂದ ಸ್ಥಿತ ಪ್ರಜ್ಞಸ್ಯ, ನೀವು ಬೇರೆ ಬೇರೆನೂ ಹೇಳ್ಬೋದು. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ, ಇಲ್ಲಿ ಸಮಾಧಿಸ್ತಸ್ಯ ಕೂಡಿನೇ ಹೇಳ್ಬೇಕು ನೀವು, ಯಾಕಂದ್ರೆ ಇಲ್ಲಿ ಸಮಾಧಿಯಲ್ಲಿರುವವನಿಗೆ ಸಮಾಧಿಸ್ತಸ್ಯ ಅಂತ ಕರೀತಾರೆ. ಕೇಶವ ಸ್ಥಿತಧಿ, ಸ್ಥಿತಧಿ ಇಲ್ಲಿ ದೇಹಿ ಅನ್ನಂಗಿಲ್ಲ, ಸ್ಥಿತಧಿ. ಕಿಂ ಅಂದ್ರೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಏನು ಅಂತ. ಪ್ರಭಾಷೇತ, ಪ್ರಭಾಷೇತ ಅಂದ್ರೆ ಮಾತಾಡ್ತಾನೆ ಅಂತ. ಕಿಮಾಸೀತ, ಮಾ ದೊಡ್ಡ ಆಗಿದೆ, ಹಾಗಾಗಿ ಕಿಮಾಸೀತ, ಸಕ್ಕೆ ದೀರ್ಘ ಇರೋದ್ರಿಂದ ಸೀತ ಅಂತ ಹೇಳಿ ನೀವು ಹೇಳ್ಬೇಕು. ನೀವು ಆಸೀತ್ ಅಂತ ಕರೀತಾರೆ, ಆಕ್ಚುಲಿ ಅದು ಬಿಡಿಸಿದಾಗ ಕಿಂ ಆಸೀತ್ ಅಂತ ಕರೀತಾನೆ, ಅಂದ್ರೆ ಹೇಗೆ ಕುಳಿತುಕೊಳ್ತಾನೆ ಅಂತ. ವ್ರಜೇತ್ ಕಿಂ, ವ್ರಜೇತ ಕಿಂ ಅಂದ್ರೆ ಹೇಗೆ ನಡೀತಾನೆ. ಸೊ ಇಲ್ಲಿ ಅನುವಾದದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ ಕೃಷ್ಣನಿಗೆ. ಈಗಾಗಲೇ ದಿವ್ಯ ಪ್ರಜ್ಞೆಯನ್ನ ಪಡೆದಿರೋನು ಹೇಗೆ ಇರ್ತಾನೆ ಅನ್ನೋದನ್ನ ಭಗವಂತ ಸಂಕ್ಷಿಪ್ತವಾಗಿ ಹೇಳ್ದ. ಸೊ ಅದಕ್ಕೇನೆ ಪ್ರತಿ ಪ್ರಶ್ನೆಯಾಗಿ, ಆ ಉತ್ತರಕ್ಕೆ ಪ್ರಶ್ನೆ ಆಗಿ ಭಗವಂತ ಕೇಳ್ತಾ ಇರುವಂತದ್ದು, ಸಾರಿ ಅರ್ಜುನ ಕೇಳ್ತಾ ಇರುವಂತದ್ದು, ಮ್ಯೂಟ್ ಮಾಡ್ಕೊಳ್ಳಿ. ಅರ್ಜುನ ಕೇಳ್ತಾ ಇರುವಂತದ್ದು ಕೇಶವ. ಸೊ ಕೃಷ್ಣನೇ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ. ಸ್ಥಿತ ಪ್ರಜ್ಞೆ ಅಂತಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿ ಇರ್ತಾನೋ ಅವನ ಭಾಷೆ ಹೇಗಿರುತ್ತೆ ಅಂತ. ಆಮೇಲೆ ಸಮಾಧಿಸ್ತಸ್ಯ ಕೇಶವ ಅಂದ್ರೆ ಯಾರು ಸಮಾಧಿ ಸ್ಥಿತಿಯಲ್ಲಿ ಇರುವವನ ಒಂದು ಸ್ಥಿತಿ ಹೇಗಿರುತ್ತೆ. ಸ್ಥಿತಧಿ ಕಿಂ ಪ್ರಭಾಷೇತ, ಪ್ರಭಾಷೇತ ಅಂತಂದ್ರೆ ಅವನು ಹೇಗೆ ಮಾತಾಡ್ತಾನೆ. ಕಿಂ ಪ್ರಭಾಷೇತ ಸ್ಥಿರವಾಗಿರುವವನು ಹೇಗೆ ಮಾತಾಡ್ತಾನೆ. ಕಿಂ ಆಸೀತ್ ಅಂತವ್ರು ಸ್ಥಿತಪ್ರಜ್ಞೆಯಲ್ಲಿರುವವರು ಹೇಗೆ ಕುಳಿತುಕೊಳ್ತಾರೆ. ಆಸೀತ್ ಅಂದ್ರೆ ಕುಳಿತುಕೊಳ್ಳೋದು. ವ್ರಜೇತ್ ಕಿಂ ಅಂದ್ರೆ ಅವರು, ವ್ರಜೇತ್ ಅಂದ್ರೆ ನಡೆಯುವಂಥದ್ದು, ಕಿಂ ಅಂತಂದ್ರೆ ಪ್ರಶ್ನೆ, ಅವ್ರು ಹೇಗೆ ನಡೀತಾರೆ ಅಂತ ಕೇಳ್ತಾ ಇದ್ದಾನೆ. ಒಟ್ಟಾರೆ ಸ್ಥಿತಪ್ರಜ್ಞೆಯಲ್ಲಿರುವಂತವ್ರು, ದಿವ್ಯತ್ವವನ್ನ ಪಡೆದವರ ಲಕ್ಷಣಗಳನ್ನ ಅಲ್ಲಿ ಕೇಳ್ತಾ ಇರುವಂತದ್ದು. ಯಾರು? ಅರ್ಜುನ. ಆ ಸ್ಥಿತ ದಿವ್ಯತ್ವ ಪ್ರಜ್ಞೆಯಲ್ಲಿರುವವನ ಲಕ್ಷಣಗಳೇನು, ಅವನು ಹೇಗೆ ಮಾತಾಡ್ತಾನೆ, ಅವನು ಯಾವ ಭಾಷೆ, ಅವನ ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ತಾನೆ, ಅವನು ಹೇಗೆ ನಡೀತಾನೆ, ನನಗೆ ತಿಳಿಸು ಅಂತ ಹೇಳ್ತಾ ಇರುವಂತ. ನೆಕ್ಸ್ಟ್ ಇವ್ರು ಹೇಳ್ತೀರಾ, ಗಾಯತ್ರಿ ಮಾತಾಜಿ ಹೇಳ್ತೀರಾ? ಮಾತಾಜಿ ನನ್ ಕರ್ದಿರ ನೀವು? ಇಲ್ಲ, ಗಾಯತ್ರಿ ಮಾತಾಜಿ ಕರ್ತೀನಿ. ಸರಿ ಮಾತಾ. ಓಕೆ, ಸೌಮ್ಯಾಶ್ರೀ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ
ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಲಕ್ಷ್ಮೀ PM ಮಾತಾಜಿ, ಅದು ಅವ್ರದ್ದಾದ್ಮೇಲೆ ಮಧುರ ಹರೇ ವೆಂಕಟೇಶ್. ಕೃಷ್ಣ ಮಾತಾಜಿ, ಓದ್ತೀನಿ. ಶ್ಲೋಕ 54. ಅರ್ಜುನ ಉವಾಚ, ಸ್ವಲ್ಪ ಮೇಲ್ ಮಾಡು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಂ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ್ ಕಿಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್. ನೆಕ್ಸ್ಟ್ ಮಾನಸ ರಮೇಶ್, ರೆಡಿ ಇರ್ರಿ. ಅರ್ಜುನ ಉವಾಚ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾಯಿ ಮಾತಾಜಿ, ಇನ್ನೊಬ್ರು ಯಾರು ಹೇಳಿದ್ದೆ ಅಲ್ಲ? ಮಾನಸ ರಮೇಶ್ ಹೇಳಿದ್ದೇನಾ? ಹೇಳಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ, ಇಬ್ರು ಹೇಳಿ. ಮಾನಸ ರಮೇಶ್ ಹೇಳಿ, ಮತ್ತೆ ಇವರು ಹೇಳಿ. ಮಂಜುಳಾ ಮಾತಾಜಿ ಹೇಳಿ. ಯಾರಾದ್ರೂ ಒಬ್ರು ಫಸ್ಟ್ ಹೇಳಿ. ಅರ್ಜುನ ಉವಾಚ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಅರ್ಜುನ ಉವಾಚ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿತಸ್ಯ ಕೇಶವ ಸ್ಥಿತಾದಿ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 55ನೇ ಶ್ಲೋಕ. ಈಗ ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾರೆ. ಶ್ರೀ ಭಗವಾನ್ ಉವಾಚ. ಅಲ್ಲಿ ಉವಾಚ ಬರೆಯೋದಿಲ್ಲ, ಅಲ್ಲಿ ವಿಸರ್ಗ ಕೊಟ್ಟಿದ್ದಾರೆ, ಅಲ್ಲಿ ಮಿಸ್ಟೇಕ್ ಆಗಿದೆ. ಉವಾಚ ಅಷ್ಟೇ. ಶ್ರೀ ಭಗವಾನ್ ಉವಾಚ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಭಗವಾನ್ ವಾಚ ಅಂದ್ರೆ ಭಗವಂತ ಹೇಳ್ತಾರೆ, ಪ್ರಜಹಾತಿ ಯದಾ ಕಾಮಾನ್. ನಕ್ಕೆ ವ್ಯಂಜನ ಇದೆ, ಅದನ್ನ ಅರ್ಧ ಹೇಳ್ಬೇಕು. ಸರ್ವಾನ್ ಅದು ಕೂಡ ಹಾಕ್ ಬರುತ್ತೆ, ಅಂದ್ರೆ ಸಕಲ ವಿಧ. ಸರ್ವಾನ್ ಅಂದ್ರೆ ಪಾರ್ಥ. ಮನೋಗತಾನ್ ನಕ್ಕೆ ವ್ಯಂಜನ. ಆತ್ಮ ನೇವಾತ್ಮನ. ಇಲ್ಲಿ ಆತ್ಮನೇವಾತ್ಮನಲ್ಲಿ 3 ಪದಗಳಿದೆ. ಆತ್ಮನಿ, ಆಮೇಲೆ ಏವ ಮತ್ತು ಆತ್ಮನ. ಆತ್ಮನಿ ಏವ ಆತ್ಮನ ಅಂತ ಕರೀತಾರೆ ಅದಕ್ಕೆ. ಆದ್ರೆ ನೀವು ರಾಗಬದ್ಧವಾಗಿ ಹೇಳುವಾಗ ಆತ್ಮನೇವಾತ್ಮನ ಅಂತಾನೆ ಹೇಳ್ಬೇಕು. ಹಾಗಾಗಿ ಇಲ್ಲಿ ವಾ ಆದ್ಮೇಲೆ ಅವಗ್ರಹ ಇದೆ, ಅಲ್ಲಿ ಏನ್ ಬರುತ್ತೆ? ಆ ಬರುತ್ತೆ. ಸೊ ಆತ್ಮನ ಅಂತ ಆಗುತ್ತೆ. ಯಾಕಂದ್ರೆ ಹಿಂದೆ ವ ಏನಿದೆ, ಆ ಸ್ವರ ಕೂಡಿದೆ. ಆ ಕೂಡಿದೆ, ಹಾಗಾಗಿ ಆತ್ಮನ ಬರುತ್ತೆ ಅಲ್ಲಿ. ಸೊ ಯಾವಾಗ ಇರುತ್ತೋ ಅವಾಗ ಸೇರಿಸ್ಬೇಕು. ಆಮೇಲೆ ಯಾವಾಗ ಆ ಸ್ವರ ಇರುತ್ತೋ ಆತ್ಮನ ಸೇರಿಸ್ಬೇಕು. ಸೊ ಹಾಗೆ ಆತ್ಮನೇವಾತ್ಮನ. ನಿಮ್ಗೆ ಗೊಂದಲ ಆಗ್ತಾ ಇದ್ರೆ ಆತ್ಮನೇ ಏವ ಆತ್ಮನ ಅಂತ ಹೇಳಿ, ಇಲ್ಲಾಂದ್ರೆ ಕೂಡಿ ಹೇಳಿಕ್ ಬರ್ತಿದ್ರೆ ಕೂಡಿ ಹೇಳಿ. ಆತ್ಮ ನೇವಾ, ನಕ್ಕೆ ಯವತ್ತಿದೆ ಮತ್ತೆ ದೀರ್ಘ ಇದೆ. ಆತ್ಮ ನೇವಾತ್ಮನಾ ತುಷ್ಟಃ. ತುಷ್ಟಃ ಅಂತಂದ್ರೆ ತೃಪ್ತಿ ಆಗುವಂಥದ್ದು. ಆಮೇಲೆ ಕೊನೆಗಿರುವಂಥದ್ದು ಸ್ಥಿತ ಪ್ರಜ್ಞ ತದೋಚ್ಯತೆ. ಹಾಗೆ ಇಲ್ಲಿ 3 ಶಬ್ದ ಇದೆ. ಸ್ಥಿತ ಪ್ರಜ್ಞ ತದಾ ಉಚ್ಯತೆ ಅಂತ ಕರೀತಾರೆ. ಕೂಡಿ ಹೇಳೋದಾದ್ರೆ ಸ್ಥಿತ ಪ್ರಜ್ಞ ತದೋಚ್ಯತೆ, ಸ್ಥಿತ ಪ್ರಜ್ಞ ತಥೋಚ್ಯತೆ, ತದೋಚ್ಯತೆ. ಬಿಡಿಸಿ ಹೇಳೋದಾದ್ರೆ ಸ್ಥಿತ ಪ್ರಜ್ಞ ತದಾ ಉಚ್ಯತೆ ಅಂತ ಹೇಳ್ಬೋದು. ಕೂಡಿ ಹೇಳೋದಾದ್ರೆ ಸ್ಥಿತ ಪ್ರಜ್ಞ ತದೋಚ್ಯತೆ. ಸರಿ, ಇಲ್ಲಿ ಭಗವಂತ ಏನ್ ಹೇಳ್ತಾ ಇರುವಂತದ್ದು? ಪಾರ್ಥ ಅಂತ ಕರಿತಾ ಇದ್ದಾನೆ. ಪ್ರಜಹಾತಿ ಯದಾ ಕಾಮಾನ್. ಯಾವಾಗ ಈ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತಾನ ಅಂತಂದ್ರೆ ಮನಸ್ಸಿನ ಕಲ್ಪನೆಗಳಂತ ಹೇಳಿ. ಸೊ ಮನಸ್ಸಿನ ಕಲ್ಪನೆಗಳಿಂದ ಉಂಟಾಗಿರುವಂತಹ ಏನು ನಿನ್ನ ಸರ್ವ ಕಾಮಾನ್, ಕಾಮಾನ್ ಸರ್ವಾನ್ ಅಂತ ಇದೆ.
ಸೊ ಎಲ್ಲ ಇಂದ್ರಿಯ ಸುಖಗಳನ್ನ, ಭೋಗಗಳನ್ನ ಮತ್ತೆ ವಿವಿಧ ಬಯಕೆಗಳನ್ನ ಪ್ರಜಾಹಾತಿ ಅಂತ ಹೇಳ್ತಾನೆ, ಅಂದ್ರೆ ತ್ಯಜಿಸು. ಫಸ್ಟ್ 2 ಲೈನ್ ಅಲ್ಲಿ ನಿನ್ನ ಮನಸ್ಸಿನ ಕಲ್ಪನೆಗಳಲ್ಲಿ ಇರುವಂತಹ ಅಥವಾ ಮನಸ್ಸಿನಿಂದ ಉಂಟಾದಂತಹ ವಿವಿಧ ಇಂದ್ರಿಯ ಸುಖದ ಬಯಕೆಗಳನ್ನ ನೀನು ತ್ಯಾಗ ಮಾಡು. ಆಮೇಲೆ 3 ಮತ್ತೆ 4ನೇ ಲೈನ್ ಅಲ್ಲಿ ಹೇಳ್ತಾ ಇರುವಂತದ್ದು ಆತ್ಮನೇವಾತ್ಮನಾ ತುಷ್ಟ. ಹಾಗಾಗಿ ನೀನು ನಿನ್ನ ಮನಸ್ಸು ಪರಿಶುದ್ಧವಾಗಿ, ಆತ್ಮನ ಅಂತಂದ್ರೆ ಏನು, ಈ ಆತ್ಮ ನೇವಾತ್ಮನ ಅಂತಂದ್ರೆ ಆತ್ಮನ ಅಂದ್ರೆ ಪರಿಶುದ್ಧ ಮನಸ್ಸು, ಮತ್ತೆ ಆತ್ಮ ನೇವಾತ್ಮನ ತುಷ್ಟ, ಮನಸ್ಸಿನಿಂದ ಪರಿಶುದ್ಧನಾಗು, ಮತ್ತೆ ಆತ್ಮದಲ್ಲೇ ತುಷ್ಟ ಅಂತಂದ್ರೆ ತೃಪ್ತಿ ಹೊಂದು ಅಂತ, ಸಂತೋಷ ಹೊಂದು ಅಂತ. ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಹೀಗೆ ಯಾರು ಇಂಥ ಸ್ಥಿತಿಯಲ್ಲಿ ಇರ್ತಾರೋ ಅಂತವರಿಗೆ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೀತಾರೆ, ಅಥವಾ ಸ್ಥಿತ ಪ್ರಜ್ಞದಲ್ಲಿ ಇರುವವನು ಅಂತ ಕರೀತಾರೆ. ಸ್ಥಿತ ಪ್ರಜ್ಞಸ್ತದೋಚ್ಯತೆ, ಸ್ಥಿತ ಪ್ರಜ್ಞ ಅಂತ ಕರೀತಾರೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಅವರಾದ್ಮೇಲೆ ಶಾರದಾ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದ್ಯೋಚ್ಯತೆ. ಶಾರದಾ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ ಮಾತಾಜಿ. ಶೇಷಣ್ಣ. ಹರೇ ಕೃಷ್ಣ. ಶೋಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಧನ್ಯವಾದಗಳು ಮಾತಾಜಿ. ಸ್ವಯಂ ಪ್ರಭಾ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ, ಸ್ವಲ್ಪ ಗಲಾಟೆ ಇದೆ, ಹೊರಗಡೆ ಇದ್ದೀನಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು. ಉಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವೆಂಕಟೇಶ್. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿದ್ಯಾ ಕಾಮತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55. ಶ್ರೀ ಒಂದು ನಿಮಿಷ ಹೋಯ್ತು. ಮಾತಾಜಿ. ಒಂದು ನಿಮಿಷ. ನೋಡಿ, ಈಗ ಕಾಣಿಸ್ತಾ ಇದೆ. ಹಾ, ಕಾಣಿಸ್ತದೆ. ಶ್ರೀ ಭಗವಾನ್ ವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶಿವಗಂಗಾ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ
ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವಾತ್ಮಾನ ತುಷ್ಟ ಸ್ಥಿತ ಪ್ರಜ್ಞಸ್ತದ್ಯೋಚ್ಯತೆ. ದ್ಯೋ ಅಲ್ಲ, ದೋಚ್ಯತೆ. ಸ್ಥಿತ ಪ್ರಜ್ಞಸ್ಥ ದೋಚ್ಯತೆ. ಸ್ಥಿತ ಪ್ರಜ್ಞಸ್ತದ್ಯೋಚ್ಯತೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಇವತ್ತಿನ ಕೊನೆಯ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಇದು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ದುಃಖೇಶ್ವನುದ್ವಿಗ್ನಮನಾಃ ಅಂದ್ರೆ ಇದರಲ್ಲಿ ಫಸ್ಟ್ ಲೈನ್ ಅಲ್ಲಿ 2 ಪದಗಳಿದೆ. ದುಃಖೇಶು ಅನುದ್ವಿಗ್ನಮನಾಃ. ನಿಮ್ಗೆ 2 ಕೂಡಿ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ದುಃಖಶ್ವನುದ್ವಿಗ್ನಮನಾಃ ಅಂತ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ದುಃಖೇಶು ಅನುದ್ವಿಗ್ನಮನಾಃ ಅಂತ ಹೇಳಿ, ಇಲ್ಲಾಂದ್ರೆ ದುಃಖೇಶ್ವನುದ್ವಿಗ್ನಮನಾಃ ಅಂತ ಹೇಳಿ. ಆಮೇಲೆ ಸುಖೇಶು ವಿಗತ ಸ್ಪೃಹಃ, ಆಮೇಲೆ ವೀತರಾಗ ಭಯ ಕ್ರೋಧ ಇದೆ. ನಿಮ್ಗೆ ಇದಾಗಲ್ಲ ವೀತ, ಬಟ್ ವ ಕೆ ದೀರ್ಘ ಇರೋದ್ರಿಂದ ವಿ ಕೆ ದೀರ್ಘ ಇರೋದ್ರಿಂದ ಎಳಿಬೇಕು. ವೀತ ರಾಗ ಭಯ ದೊಡ್ಡ ಭಯ ಕ್ರೋಧ ಸ್ಥಿತ ಧೀರ್ಮುನಿರುಚ್ಯತೆ. ಇಲ್ಲಿ ನಿಮ್ಗೆ ಕೊನೆಯಲ್ಲಿ 3 ಶಬ್ದಗಳು ಬರುತ್ತೆ. ಸ್ಥಿತದಿಹಿ ಮುನಿಹಿ ಉಚ್ಯತೆ ಕೂಡಿದಾಗ ಸ್ಥಿತ ಧೀರ್ಮುನಿರುಚ್ಯತೆ ಅಂತ ಆಗುತ್ತೆ. ನೀವು ಬಿಡಿಸಿನೂ ಹೇಳ್ಬೋದು, ಕೂಡಿಸಿನೂ ಹೇಳ್ಬೋದು. ಸ್ಥಿತ ಧೀರ್ಮುನಿರುಚ್ಯತೆ. ಸ್ಥಿತ ದಿ ಆದ್ಮೇಲೆ ರ ಹೇಳ್ಬೇಕು, ಯಾಕಂದ್ರೆ ಅಲ್ಲಿ ಮಕ್ಕೆ ಅರ್ಕಾವಳಿ ಇರೋದ್ರಿಂದ ರ ಮೊದಲು ಹೇಳಿ ಆಮೇಲೆ ಮೂ ಹೇಳ್ಬೇಕು. ಸ್ಥಿತ ಧೀರ್ಮುನಿರುಚ್ಯತೆ ಮುಂದೆ ಎಳಿಬೇಕು. ಸೊ ಇದರ ಅನುವಾದವನ್ನು ನೋಡೋದಾದ್ರೆ ದುಃಖೇಶ್ವನು ದ್ವಿಗ್ನಮನಾಃ ಅಂದ್ರೆ ದುಃಖೇಶು ಅಂತಂದ್ರೆ ಈ ನಮ್ಮ ಭೌತಿಕ ಜಗತ್ತಿನಲ್ಲಿ ವಿವಿಧವಾದಂತಹ ದುಃಖಗಳಿದೆ. ಆಮೇಲೆ ದುಃಖೇಶ್ವನು ದ್ವಿಗ್ನಮನಾಃ, ಆ ದುಃಖ ಎಲ್ಲಿದೆ? ಮನಸ್ಸಿನಲ್ಲಿ. ಆ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗದವನು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ದುಃಖಗಳಿಂದ ಮನಸ್ಸು ಉದ್ವಿಗ್ನನಾಗದಂತಿರುವುದು ಒಂದು ಫಸ್ಟ್ ಲೈನ್. 2ನೇನಲ್ಲಿ ಸುಖೇಶು ವಿಗತ ಸ್ಪೃಹಃ ಅಂದ್ರೆ ಯಾವಾಗ ಸುಖ ಇರುತ್ತೋ ಆವಾಗ ಉಬ್ಬುವಂಥವನು. ಅಂದ್ರೆ ಇಲ್ಲಿ ನಾವ್ ಹೇಳ್ತೀವಿ ನೋಡಿ, ದುಃಖ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು ಅಂತ. ಸೊ ಅದನ್ನ ಹೇಳ್ತಾ ಇರುವಂತದ್ದು ಇಲ್ಲಿ. ಆಮೇಲೆ ವೀತರಾಗ ಭಯ ಕ್ರೋಧ. ವೀತರಾಗ ಅಂದ್ರೆ ಈ ರಾಗ ಭಯ ಕ್ರೋಧ 3 ಇದೆ. ರಾಗ ಭಯ ಕ್ರೋಧ. ವೀತ ಅಂದ್ರೆ ಇಲ್ಲದೆ ಇರುವಂತದ್ದು. ಏನಿಲ್ಲದೆ ಇರುವಂತದ್ದು? ರಾಗ ಭಯ ಕ್ರೋಧ 3 ಇಲ್ಲದೆ ಇರುವಂತದ್ದು. ಸೊ ಯಾವಾಗ ಈ ಒಂದು ರಾಗ ಭಯ ಕ್ರೋಧ ಇರೋದಿಲ್ವೋ, ಮತ್ತೆ ದುಃಖ ಬಂದಾಗ ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ವೋ, ಸೊ ಅಂತವರಿಗೆ ಸ್ಥಿರ ಮನಸ್ಸಿನ ಮುನಿ ಅಂತ ಕರೀತಾರೆ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಗೊತ್ತಾಯ್ತಾ? ಹರೇ ಕೃಷ್ಣ. ನೆಕ್ಸ್ಟ್ ಇವ್ರು ಅಲ್ಫಾ ದಿನೇಶ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 56. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತ ಸ್ಪೃಹಃ ವಿತರಾಗ ಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ 2ನೇ ಲೈನ್ ಅಲ್ಲಿ ವಿಗತ ಸಕ್ಕೆ ಪ ಒತ್ತಿದೆ, ಮತ್ತೆ ಒಟ್ರ ಸುಳಿ ಇದೆ. ಸೊ ಹಾಗಾಗಿ ಒಟ್ರ ಸುಳಿದಾಗ ರು ಹಚ್ಚಬೇಕು, ಸಕ್ಕೆ ಪ ಒತ್ತಿದಾಗ ಸ್ಪ ಹಚ್ಬೇಕು. ಸೊ ಹಾಗಾಗಿ ಒಂದು ಪ ಹೇಳ್ಬೇಕು, ಆಮೇಲೆ ಒಟ್ರ ಸುಳಿ ಹೇಳ್ಬೇಕು. ವಿಗತ ಸ್ಪೃ ವಿಗತ ಸ್ಪೃಹ. ಮುಂದೆ ಮತ್ತೆ ವಿಸರ್ಗ ಇದೆ. ಮುಂದೆ ಮತ್ತೆ ಹ ಆದ್ಮೇಲೆ ಮತ್ತೆ ವಿಸರ್ಗ ಇದೆ, ಅದಕ್ಕೂ ಹ ಹಚ್ಬೇಕು. ವಿಗತ ಸ್ಪೃಹ. ವಿಗತ ಸ್ಪೃಹ 3 ಅಲ್ಲ 2 ಹಚ್ಚೋದು. ಒಂದು ಹ ಇಲ್ಲಿ ಬರ್ದಿರೋದು, ಇನ್ನೊಂದು ಹ ವಿಸರ್ಗದ್ದು. ವಿಗತ ಸ್ಪೃಹ. ವಿಗತ ಸ್ಪೃಹ. ಸ್ಪ್ರ ಅಲ್ಲ ಸ್ಪೃ. ವಿಗತ ಸ್ಪೃಹ. ಕರೆಕ್ಟ್. ಮತ್ತೆ ಇದು ವಿತರಾಗ ಅಲ್ಲ, ಯಾವಾಗ ದೀರ್ಘ ಇರುತ್ತೋ ಎಳಿಬೇಕು. ವೀತರಾಗ.
वीतरांग भय क्रोध ರಾಂಗ್ ಅಲ್ಲ, ಅಲ್ಲಿರೋಕೆ ಅನುನಾಸಿಕ ಇಲ್ಲ. ವೀತರಾಗ ಭಯ ಕ್ರೋಧ. वीतराग भय क्रोध ಸರಿ. ಓಕೆ, ಸೊ ನಿಮ್ಗೆ ಯಾರು ಹರೇ ಕೃಷ್ಣ ಮಾತಾಜಿ, ಏನು ಕೇಳಿಸ್ತಾ ಇಲ್ಲ. ಮಾತಾಜಿ ಏನು ಕೇಳುದಿಲ್ಲ. ಹಾ ಸರಿ ಮಾತಾಜಿ, ಕೇಳಿಸ್ತಾ ಈಗ? ನಾನು ಇಲ್ಲಿವರೆಗೂ ಹೇಳಿದ್ ಕೇಳಿಸಿಲ್ವಾ ಅವ್ರಿಗೆ? ಅಲ್ಫಾ ಮಾತಾಜಿ ಹೇಳಿರೋದು ನಂದು ಯಾಕೆ ಮ್ಯೂಟ್ ಆಗ್ತಾ ಇದೆ? ನಾನ್ ಮ್ಯೂಟ್ ಮಾಡ್ಕೊಳ್ಳಿಲ್ಲ. ಅಲ್ಪದಾನೇಶ್ ಮಾತಾಜಿ ಕೇಳ್ತು ಮಾತಾಜಿ. ಅವತ್ತಾಯ್ತು ಮಾತಾಜಿ. ಅವ್ರಿಗೆ ನಾನು ಕರೆಕ್ಷನ್ ಮಾಡ್ತಾ ಇದ್ದೆ, ಕೇಳಿಸ್ತಾ? ಅದು ಕೇಳಿಸ್ತು. ಆಗಿದ್ದೆಯಾ? ಮತ್ತೆ ಯಾಕೆ ಮ್ಯೂಟ್ ಆಯ್ತು? ಸರಿ, ಹೇಳಿ. ಯಾರು ನೀವು ಹೇಳೋರಿದ್ರ ಹೇಳಿ. ಅನ್ಸೂಯ ಮಾತಾಜಿ. ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರು ಹೇಳಿ. ದುಃಖೇಶ್ವಾನು ವಿಘ್ನ ಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಮಿತ ದೀರ್ಮುನಿರುಚ್ಯತೆ. ನೀ ಅಲ್ಲ, ಸ್ಥಿತ ದೀರ್ಮುನಿರುಚ್ಯತೆ. ಸ್ಥಿತ ಮಾತಾಜಿ ದೀರ್ಮುನಿರುಚ್ಯತೆ. ಓದ್ಲಾ ಮಾತಾಜಿ? ಓದಿ ಗಾಯತ್ರಿ ಮಾತಾಜಿ. ದುಃಖೇಶ್ವಾನು ವಿಘ್ನ ಮನಃ ಸುಖೇಶೋ ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತ ಧೀರ್ಮೋ ನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ, ಎಲ್ರು ಅಟೆಂಡೆನ್ಸ್ ಹಾಕಿ. ಮಾತಾಜಿ ಓದ್ಬೋದಾ? ಓದಿ. ದುಃಖೇಶ್ವನು ದ್ವಿಗ್ನಮಃ ಸುಖೇಶು ದಿಗ್ನಮನಃ ಸುಖೇಶು ವಿಗತಸ್ಪೃಹ ವಿತರಾಗ ಭಯಕ್ರೋಧಃ ಸ್ಥಿತ ಧೀರ್ಮು ನಿರುಚ್ಯತೆ. ಇಲ್ಲಿ ವಿತರಾಗ ಅಲ್ಲ, ವೀತರಾಗ. ವೀತರಾಗ ಭಯಕ್ರೋಧಃ ಸ್ಥಿತ ಧೀರ್ಮೋನಿ ರುಚ್ಯತೆ. ನೀವು ಈಗ ಬಂದ್ರಾ? ಹಾ ಮಾತಾಜಿ. ಭೂಮಿಕಾ ಮಾತಾಜಿ. ಹಾ ಮಾತಾಜಿ. ಸ್ಟಾರ್ಟಿಂಗ್ ಅಂದಾನೆ ಇರಬೇಕು. ಮತ್ತೆ ಯಾರು ಹೇಳಿಲ್ವೋ ಅವ್ರು ಹೇಳಿ. ಸೆಕೆಂಡ್ ಟೈಮ್ ಹೇಳಿಕ್ಕೆ ಯಾರಿಗಾಗಿಲ್ಲ ಅವರು ಹೇಳಿ. ನಾನು ಹೇಳ ಮಾತಾಜಿ. ಹೇಳಿ. ಸುಖೇಶು ಅನುವಿಘ್ನ ಮನಃ ಸುಖೇಶು ವಿಗತ ಸ್ವಃ ವಿತರಾಗ ಭಯ ಕ್ರೋಧಃ ಸ್ಥಿತ ದೀಪೋ ನಿರುಚ್ಯತೆ. ಹರೇ ಕೃಷ್ಣ. ಅಟೆಂಡೆನ್ಸ್ ಬಂದಿಲ್ಲ ಮಾತಾಜಿ ನಮ್ಗೆ. ನೀವು ಬಂದಿದೆ ನೋಡಿ, ಹಾಕಿದ್ದಾರೆ. ಅಟೆಂಡೆನ್ಸ್ ಕೃಷ್ಣ ಬುಕ್ ರೀಡಿಂಗ್ ಇರೋದು ಮಾತಾಜಿ. ಓ, ಕೃಷ್ಣ ಬುಕ್ ರೀಡಿಂಗ್ ಅದು ನೋಡಿ ಕನ್ಫ್ಯೂಸ್ ಆಗುತ್ತೆ. ಒಂದ್ ನಿಮಿಷ. ಇವರು ಅಟೆಂಡೆನ್ಸು ಸುಮಂಗಲ ಮಾತಾಜಿ. ಮಂಗಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ. ಓಕೆ, ಸೊ ನೀವು ನೆಕ್ಸ್ಟ್ ಓದಿ. ನಾನು ಅವ್ರಿಗೆ ಕೇಳ್ತೇನೆ. ನನ್ನ ಹತ್ರ ಇಲ್ಲ ಅದು ಅಟೆಂಡೆನ್ಸ್, ಅವ್ರಿಗೆ ಹೇಳ್ತೀನಿ. ನೆಕ್ಸ್ಟ್ ಓದಿ. ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತ ಧೀರ್ಮುನಿರುಚ್ಯತೆ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದ್ತಾ ಇರ್ರಿ ಮಾತಾಜಿ, ಎಲ್ಲರೂ. ದುಃಖೇಶ್ವನಿರ್ದಿಗ್ವನಮನ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತ ಧೀರ್ಮುನಿರುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದುಃಖೇಶ್ವಾನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತ ಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 56. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ
ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 56. ದುಃಖೇಷ್ಟನುದ್ವಿಗ್ನ ಮನಃ ಸುಖೇಶು ವಿಗತಸ್ಪೃಹ ವೀರ್ತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ವಿಘ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧಾಃ ಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ वीतराग भयक्रोधः स्थितधीर्मुनिरुच्यते. हरे कृष्ण माताजी. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 56. ದುಃಖೇಶ್ವನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ ಹೇಳಿ. ಓಕೆ, ಸೊ ಹಾಗಿದ್ರೆ ಮೀಟಿಂಗ್ ಎಂಡ್ ಮಾಡೋಣ. ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ ಇವತ್ತಿನ ಅನುವಾದ ಕುರಿತು? ಕೇಳಿಸ್ತಾ ಇದೆಯಾ? ಅಟೆಂಡೆನ್ಸ್ ಲಿಂಕ್ ಹಾಕ್ಲಿಲ್ಲ ಹಾಕಿದ್ದೆ ನೋಡಿ ಮಾತಾಜಿ ಅಟೆಂಡೆನ್ಸ್. ಹರೇ ಕೃಷ್ಣ. ಹಾಕಿದ ಅಟೆಂಡೆನ್ಸ್ ಲಿಂಕ್ ಬಂದಿಲ್ಲ ಮಾತಾಜಿ. ಅದು ಇಲ್ಲ ಬಂದಿಲ್ಲ. ಬಂದಿಲ್ಲ ಮಾತ್ರ ಅಟೆಂಡೆನ್ಸ್ ಬಂದಿಲ್ಲ. ಬಂದಿಲ್ವಾ? ಇಲ್ಲ ಬಂದಿಲ್ಲ ಮಾತಾಜಿ. ಅದು ಇದ್ರದ್ದು ಕೃಷ್ಣ ಬುಕ್ ರೀಡಿಂಗ್. ಅರೇ ಬಾಪ್ರೆ. राधे राधे। बढ़िया पिट्ठू बैग है, ये वाले बैग नहीं चलेंगे। हमारे पास है लेकिन वो लेदर का लगता है मुझे। हरे कृष्णा माताजी। मंगला माताजी अटेंडेंस लिंक हाकि फर्स्ट। हाँ, इसे गले में डालो, कभी कैसे हमारा खैरियत आप। हरे कृष्णा। हरे कृष्णा सुमंगಲ ಮಾತಾಜಿ ಇದ್ದೀರಾ? ಓಕೆ, ಸೊ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಇವತ್ತಿನ ಅನುವಾದ ಕುರಿತು ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಇಲ್ಲ ನಿಮಿಷ ನೋಡೋಣ. ಏನು ಪ್ರಶ್ನೆ ಇಲ್ಲ ಮಾತಾಜಿ, ಚೆನ್ನಾಗಿ ನಡೀತಾ ಇದೆ. ಹರೇ ಕೃಷ್ಣ. ಸರಿ, ಅವರು ಹೊರಗಡೆ ಇದ್ದಾರೆ ಅನ್ಸುತ್ತೆ. ನೋಡ, ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ನಿಮ್ದೆಲ್ರದ್ದು ಕೂಡ. ನಾನು ಆ್ಯಡ್ ಮಾಡ್ಲಿಕ್ಕೆ ಹೇಳ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ, ಪ್ರಭುಜಿಗಳಿಗೆ. ಧನ್ಯವಾದಗಳು.